ವೀಕ್ಷಕರ ನಮಸ್ಕಾರ. ಇವತ್ತು ನಾವು ಇರುವಂಥದ್ದು ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ. ಈ ದೇವಸ್ಥಾನದಲ್ಲಿ ಜಾತ್ರೋತ್ಸವಗಳು ನಿನ್ನೆಯ ದಿನದಿಂದ ಆರಂಭಗೊಂಡು ಇವತ್ತಿನ ದಿವಸ ಕ್ಷೇತ್ರದಲ್ಲಿ ಶ್ರೀದೇವರ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ರಾಜಾಂಗಣದಲ್ಲಿ ಪ್ರಸಾದ ವಿತರಣೆ ಎನ್ನುವಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಅದೇ ರೀತಿ ನಿನ್ನೆ ರಾತ್ರಿಯೂ ಕೂಡ ಕಟ್ಟೆ ಪೂಜೆ ಉತ್ಸವಗಳಾಗಿರ್ಬೋದು, ಬಲಿ ಉತ್ಸವಗಳು ನಡೆದಿರುವಂಥದ್ದು. ಇನ್ನು 26 ಮತ್ತು 27, 28ಕ್ಕೆ ಆರ್ಲಪ್ಪದವು, ಪೂಮಾಣಿ, ಕಿನ್ನಿಮಾಣಿ ಮತ್ತು ರಾಜಂದೈವ ವ್ಯಾಘ್ರ ಚಾಮುಂಡಿ ದೇವಸ್ಥಾನದಲ್ಲಿ ದೈವಗಳ ನೇಮೋತ್ಸವ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಗಳೊಂದಿಗೆ ಆರ್ಲಪ್ಪದವು ಪಾಣಾಜಿ ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಜಾತ್ರೋತ್ಸವ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿಕ್ಕೆ ಇರುವಂಥದ್ದು. ಇವತ್ತು ಶ್ರೀ ದೇವರ ದರ್ಶನ ಬಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕೆ ಇರುವಂಥದ್ದು. ಅದಕ್ಕೆ ಮೊದಲಾಗಿ ಕ್ಷೇತ್ರದಲ್ಲಿ ಒಂದಷ್ಟು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ತಂತ್ರಿ ವರ್ಗದಾಗಿರ್ಬೋದು, ವೈದಿಕ ವಿಭಾಗದವರಾಗಿರ್ಬೋದು, ಇಲ್ಲಿ ಆಡಳಿತ ಸಮಿತಿಯವರಾಗಿರ್ಬೋದು, ಬೇರೆ ಬೇರೆ ವಿಭಾಗದವರು ನಾವು ಮಾತಾಡಿಸಿಕೊಂಡು ಬರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ನಮ್ಮ ಜೊತೆಗೆ ಇಲ್ಲಿಗೆ ಈ ಕ್ಷೇತ್ರದಲ್ಲಿ ಶ್ರೀದೇವರ ಸೇವೆಯನ್ನು ಮಾಡ್ತಾ ಇರುವರು 30 ವರ್ಷಗಳ ಕಾಲ ಬ್ರಹ್ಮವಾಹಕರಾಗಿ ಸೇವೆಯನ್ನು ನಿರ್ವಹಿಸ್ತಾ ಇರುವಂತಹ ರಾಧಾಕೃಷ್ಣ ಪುತ್ತೂರಾಯ ಅವರು ನಮ್ಮ ಜೊತೆ ಇದ್ದಾರೆ. ಒಂದಷ್ಟು 30 ವರ್ಷಗಳ ಅವರ ಅನುಭವವನ್ನು ನಮ್ಮ ಜೊತೆಗೆ ಅವರು ಹಂಚಿಕೊಳ್ಳಲಿಕ್ಕಿದ್ದಾರೆ. ನಮಸ್ತೆ, ಹೆಸರು ಹೇಗಿದ್ದೀರಾ? ಆರಾಮ. ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಈ ಒಂದು ಜಾತ್ರೋತ್ಸವದ ಸಂದರ್ಭದಲ್ಲಿದ್ದೇವೆ. ಇಲ್ಲಿ ಕ್ಷೇತ್ರದಲ್ಲಿ ತಾವು 30 ವರ್ಷಗಳ ಕಾಲ ದೇವರ ಸೇವೆಯನ್ನು ಮಾಡಿದ್ದೀರಿ. ದೇವರ ಸೇವೆ ಮಾಡಿದಂತಹ ಒಂದು ಅನುಭವ, ನಿಮ್ಮ ಸಾರ್ಥಕ ಅನುಭವ ಯಾವ ರೀತಿಯಾಗಿದೆ? ನಾನು 1994ನೇ ಇಸವಿಯಲ್ಲಿ ಇಲ್ಲಿ ಬ್ರಹ್ಮಕಲಶದ ಸಂದರ್ಭದಲ್ಲಿ ಆಡಳಿತ ಸಮಿತಿಯವರು ನನ್ನನ್ನು ಕರೆದು ಇಲ್ಲಿ ಉತ್ಸವ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಸುಮಾರು 1980ನೇ ಇಸವಿಯಲ್ಲಿ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಿತ್ಯ ಬಲಿ ಮಾಡ್ತಾಯಿದ್ದೆ. ಸುಮಾರು 1985ರಿಂದ 95ರವರೆಗೆ ಸುಮಾರು 10 ವರ್ಷಗಳ ಕಾಲ ಉತ್ಸವಾದಿಗಳಲ್ಲಿ ನಾನು ಪುತ್ತೂರಲ್ಲಿ ಸೇವೆ ಮಾಡ್ತಿದ್ದೆ. ಆಮೇಲೆ ಕಾರಣಾಂತರಗಳಿಂದ ಅಲ್ಲಿಂದ ಹೊರಬಂದು ಸುಮಾರು ಒಂದು 125 ದೇವಸ್ಥಾನಗಳಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ಮಾಲಿಂಗೇಶ್ವರ ಕೊಟ್ಟಿದ್ದಾನೆ. ಅದು ನನ್ನ ಜೀವಮಾನದಲ್ಲಿ ಒಂದು ಹೆಮ್ಮೆಯ ವಿಚಾರ. ಇಲ್ಲಿಯೂ 94ರಿಂದ ಈಗ ಈ ವರ್ಷ 30ನೇ ವರ್ಷದ ಉತ್ಸವದಲ್ಲಿ ಪಾಲ್ಗೊಳ್ಳುವ ಒಂದು ಸದಾವಕಾಶ, ದೇವರ ಸೇವೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿ ನಿನ್ನೆ 2ನೇ ಬಾರಿಗೆ ಬ್ರಹ್ಮಕಲಶೋತ್ಸವದ ಸಮಯದಲ್ಲಿ ಒಮ್ಮೆ, ಹಾಗೂ ನಿನ್ನೆ 2ನೇ ಬಾರಿಗೆ ನನ್ನನ್ನು ಕರೆದು ವೇದಿಕೆಯಲ್ಲಿ ತಂತ್ರಿಗಳ ಸಮ್ಮುಖದಲ್ಲಿ ದೇವರ ಎದುರು ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಬಹಳ ನನ್ನ ಹುಟ್ಟೂರು, ನಾನು ಹುಟ್ಟಿದ್ದು ಪಾಣಾಜೆಯಲ್ಲಿ, ನನ್ನ ತಾಯಿ ಮನೆ ಪಾಣಾಜೆ. ಬೆಳೆದದ್ದು ನಾನು ಪುತ್ತೂರು ತಾಲೂಕು ಮುಂಡೂರು ಗ್ರಾಮದಲ್ಲಿ. ಈ ಹುಟ್ಟೂರಿನ ಸನ್ಮಾನ ನಾನು ಸುಮಾರು ಒಂದು 25 ದೇವಸ್ಥಾನಗಳಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ಎಲ್ಲದಕ್ಕಿಂತಲೂ ಈ ಹುಟ್ಟೂರಿನ ಸನ್ಮಾನ ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಅಂದರೆ ಸಾಧಾರಣವಾಗಿ ಪ್ರಮುಖ ಯಾವೆಲ್ಲ ದೇವಸ್ಥಾನಗಳಲ್ಲಿ ತಾವು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ? ನಾನು ಪುತ್ತೂರು ಸೀಮೆ ಬಿಟ್ಟು ಮಂಗಳೂರು ಇರ್ಬೋದು, ಉಳ್ಳಾರ ಸೋಮೇಶ್ವರ ದೇವಸ್ಥಾನ ಇರ್ಬೋದು, ಈಚೆ ಸುಳ್ಯ ತೊಡಿಕಾನ ಮಲ್ಲಿಕಾರ್ಜುನ ದೇವಸ್ಥಾನ, ಸುಳ್ಯ ಚೆನ್ನಕೇಶವ ದೇವಸ್ಥಾನ, ಕೇರಳದ ಕುಂಬಳೆ ಹತ್ತಿರ ಒಂದು ದೇವಸ್ಥಾನ, ಕಾರ್ಕಳ ತಾಲೂಕು ಸಕಲೇಶ್ಪುರದವರೆಗೆ ದೇವರ ಸೇವೆ ಮಾಡುವಂಥ ಒಂದು ಯೋಗ ನನಗೆ ಸಿಕ್ಕಿದೆ. ತಾಲೂಕು ಬಿಟ್ಟು ಸುಮಾರು ಒಂದು 4-5 ತಾಲೂಕುಗಳಲ್ಲಿ ದೇವರ ಸೇವೆ ಮಾಡುವಂಥ ಒಂದು ಯೋಗ ಸಿಕ್ಕಿದೆ ನನಗೆ. ಈಗ ಈ ಒಂದು ಬ್ರಹ್ಮವಾಹಕರಾಗಿ ಸೇವೆ ಸಲ್ಲಿಸುವುದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ದೇವರ ಒಂದು ಅತಿ ಹತ್ತಿರದಲ್ಲಿ ದೇವರ ಸೇವೆಯನ್ನು ತಾವು ಮಾಡುವರು. ನಿಮಗೆ ಇದೊಂದು ಪೂರ್ವಜರಾಗಿರ್ಬೋದು, ಹಿಂದೆ ಯಾವ ರೀತಿಯಾಗಿ ಆಶೀರ್ವಾದ ಅವರಿಗೆ ಬಂತು? ಇದು ನಮ್ಮ ಪುತ್ತೂರಾಯರ ಕುಟುಂಬಸ್ಥರು ಅನಾದಿ ಕಾಲದಿಂದ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮವಾಹಕರಾಗಿ ಸೇವೆ ಮಾಡ್ತಾಯಿದ್ರು. ನಮ್ಮ ಮುತ್ತಜ್ಜ ಕುಕ್ಕಾಡಿ ಕುಂಜುವಾಣಿ ಪುತ್ತೂರಾಯರಂತ ಅವರು ಪುತ್ತೂರು ದೇವಸ್ಥಾನದ 10 ದಿವಸ ಉತ್ಸವ ಸಹ ಅವರೇ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಪುತ್ತೂರು ಕೃಷ್ಣಭಟ್ ಅಂತ ಹೇಳುವಂಥ ಒಬ್ಬರು ವ್ಯಕ್ತಿ ಆಡಳಿತ ಮುಕ್ತೇಶ್ವರರಾಗಿದ್ದರು. ಅವರು
ಕುಂಬಳೆಯಲ್ಲಿ ಕುಂಬಳೆ ಬಾಬಡಿಗಳು ಅಂತ ಶಂಕರನಾಡಿಗಳು ಅಂತ ಇದ್ದರು. ಅವರು ಕೋಳಿಯೂರು ದೇವಸ್ಥಾನದಲ್ಲಿ ದರ್ಶನ ಬಲಿ ಮಾಡುವಂಥದ್ದನ್ನು ನೋಡಿದರು. ಆ ಸಂದರ್ಭದಲ್ಲಿ ಅವರು ಆಕರ್ಷಿತರಾಗಿ ನಮ್ಮ ಅಜ್ಜನ ಹತ್ರ ಬಂದು ಹೇಳಿದಂತೆ ಅವರನ್ನು ನಮ್ಮ ಪುತ್ತೂರಿಗೆ ಸಹ ಕರೆಯುವ, ಬಹಳ ಚೆಂದ ಮಾಡ್ತಾರೆ ಉತ್ಸವ ಅಂತ ಹೇಳುವ ದೃಷ್ಟಿಯಲ್ಲಿ. ಹಾಗೆ ಆ ಕಾಲದಲ್ಲಿ ಅವರನ್ನು ಪುತ್ತೂರಿಗೆ ಬರಲಿಕ್ಕೆ ಹೇಳಿ ಒಂದು ವಿಶೇಷ ದರ್ಶನ ಬಲಿಯನ್ನು ನೀವು ಮಾಡಬೇಕು ಅಂತೇಳಿ ಅವರಿಗೆ ಅವಕಾಶ ಕೊಟ್ಟಿದ್ದರು. ಕಾಲಕ್ರಮೇಣ ಅವರು ಆಗ ಬಸ್ಸಿನ ವ್ಯವಸ್ಥೆಗಳಿರಲಿಲ್ಲ, ಬಂದು ಹೋಗುವಂಥ ವ್ಯವಸ್ಥೆಗಳು ಸರಿ ಇರಲಿಲ್ಲ. ಅಷ್ಟು ದೂರದಿಂದ ಬಂದಾಗುವಾಗ ನಮಗೆ 2 ಉತ್ಸವ ಕೊಡಬೇಕು ಅಂತ ಹೇಳುವ ಒಂದು ಇದು ಇತ್ತಂತೆ ಅವರ ಹತ್ರ. ಹಾಗೆ ಪುತ್ತೂರಲ್ಲಿ ಕೆರೆ ಉತ್ಸವ ಮತ್ತು ದರ್ಶನ ಬಲಿ ಎರಡನ್ನೂ ಕುಂಬಳೆಯವರು ಮಾಡ್ತಾಯಿದ್ರು. ಬಾಕಿ ಎಲ್ಲ ಉತ್ಸವಗಳು ನಮ್ಮ ಪುತ್ತೂರಾಯರ ಫ್ಯಾಮಿಲಿಯವರೇ ಮಾಡ್ತಾಯಿದ್ರು. ಹಾಗೆ ನಾನು ಸುಮಾರು ಒಂದು 11 ವರ್ಷಗಳ ಕಾಲ ಪುತ್ತೂರು ಬೀರಮಂಗಲಕ್ಕೆ ಅವಭೃತಕ್ಕೆ ಹೋಗಿ ಬರುವಂಥದ್ದು ಒಬ್ಬನೇ ವ್ಯಕ್ತಿ ಮಾಡ್ತಾಯಿದ್ದೆ ನಾನು. ಅದೊಂದು ನನ್ನ ಪೂರ್ವಜರು ಮಾಡ್ತಾಯಿದ್ದ ಈ ಕೆಲಸ ನನಗೆ ದೈವದತ್ತವಾಗಿ ಬಂದಿದೆ. ನನಗೆ ವಿಶೇಷವಾಗಿ ಇದಕ್ಕೆ ಗುರು ಅಂತ ಯಾರಿಲ್ಲ. ನನ್ನದೇ ಆದ ಒಂದು ವ್ಯವಸ್ಥೆಯಲ್ಲಿ ಈ ಉತ್ಸವದ ಚಂದಗೊಳಿಸುವಂಥ ವ್ಯವಸ್ಥೆಯನ್ನು ನಾನೇ ಅಳವಡಿಸಿಕೊಂಡಿದ್ದೇನೆ. ಆಗಲಿ, ದೇವರ ಒಂದು ಸೇವೆಯನ್ನು ತಾವು ಮಾಡ್ತಾ ಇದ್ದೀರಾ. ಇನ್ನಷ್ಟು ವರ್ಷಗಳ ಕಾಲ ಈ ಸೇವೆಯನ್ನು ಮಾಡುವಂತಹ ಒಂದು ಶಕ್ತಿಯನ್ನು ದೇವರು ತಮಗೆ ದಯಪಾಲಿಸಲಿ ಅಂತ ಹೇಳ್ತೇವೆ. ಭಕ್ತಾಭಿಮಾನಿಗಳಿಗೆ ತಮ್ಮ ಕೊನೆ ಒಂದು ಆಶೀರ್ವಾದ ನೋಡಿ ಹೇಳೋದಾದರೆ. ಎಲ್ಲ ಭಗವದ್ಭಕ್ತರಿಗೂ ನಾನು ವಿಶೇಷವಾಗಿ ದೇವತಾ ಪ್ರಾರ್ಥನೆ ಮಾಡಿದ್ವಿ ಅಂತ ಹೇಳಿದರೆ, ಲೋಕ ಸಮಸ್ತ ಸುಖಿನೋ ಭಗವಂತು ಅಂತ ಉಂಟು. ವಿಶೇಷವಾಗಿ ಭಕ್ತ ಜನರಿಗೆ ದೇವರ ಆರೋಗ್ಯವನ್ನು ಕರುಣಿಸಲಿ ಅಂತ ಹೇಳುವಂಥ ಒಂದು ಹೆಬ್ಬಯಕೆ ನಂದು. ಆರೋಗ್ಯ ಒಂದಿದ್ದರೆ ನಾವು ಬಾಕಿ ಎಲ್ಲ ಸಂಪಾದನೆ ಮಾಡ್ಬೋದು, ಆರ್ಥಿಕವಾಗಿ ಆಗಲಿ ಯಾವುದು ಸಂಪಾದನೆ ಮಾಡ್ಬೋದು. ಆರೋಗ್ಯವೇ ಸರಿ ಇಲ್ಲ ಅಂತಾದರೆ ಅದು ಯಾವುದು ಆಗೋದಿಲ್ಲ. ಸೊ ಆ ದೇವರು ಎಲ್ರಿಗೂ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ನನ್ನ ಒಂದು ಆಶೀರ್ವಾದ ಆಗಲಿಕ್ಕೆ. ಇದು ಕ್ಷೇತ್ರದಲ್ಲಿ 30 ವರ್ಷಗಳ ಕಾಲ ಬ್ರಹ್ಮವಾಹಕರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಶ್ರೀಯುತ ರಾಧಾಕೃಷ್ಣ ಪುತ್ತೂರಾಯ ಅವರೊಂದು ಮನದ ಮಾತು. ಮುಂದಕ್ಕೂ ಕೂಡ ಅವರ ದೇವರ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ ಶಕ್ತಿ ಎಲ್ಲವನ್ನು ಕೂಡ ದೇವರು ಕರುಣಿಸಲಿ. ಎಲ್ಲ ಭಕ್ತರ ಒಂದು ಹಾರೈಕೆಯೂ ಕೂಡ ಅದಾಗಿದೆ. ಅದೇ ರೀತಿ ಕ್ಷೇತ್ರದಲ್ಲಿ ತಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಿರುವವರು ಕುಂಟಾರು ಗುರುತಂತ್ರಿಗಳು. ಬಹುಶಃ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಗೋ ಸಂದರ್ಭದಲ್ಲಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡುವಂತಹ ಒಂದು ಯೋಗ ಭಾಗ್ಯವೂ ಕೂಡ ಶ್ರೀಯುತರಿಗೆ ಬಂದಿತ್ತು. ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳ ಕಾಲದಿಂದ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಅನುಭವವನ್ನು ಕೂಡ ಕೇಳೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿ. ಕ್ಷೇತ್ರದಲ್ಲಿ ತಾವು ತಂತ್ರಿಗಳಾಗಿದ್ದೀರಾ. ಈ ಕ್ಷೇತ್ರದ ಬಗ್ಗೆ ತಮ್ಮ ಅನುಭವವನ್ನು ಹೇಳಿ. ಬಹಳಷ್ಟು ಒಂದು ವಿಶೇಷವಾಗಿರುವಂಥ ಕ್ಷೇತ್ರ. ಸುಬ್ರಹ್ಮಣ್ಯ ದೇವರಿಗೆ ದೇವಸೇನಾ ನಾಯಕ ಅಂತ ಹೇಳುವಂಥ ಹೆಸರಿದೆ. ಮತ್ತು ನಮ್ಮ ಮೂಲ ಮನೆತನದ ಬೇವಿಂಜೆ ಅಂತೇಳಿ ಅಲ್ಲಿ ಸುಬ್ರಹ್ಮಣ್ಯ ದೇವರು ಇರುವಂಥದ್ದು. ಹಾಗೆ ಸಣ್ಣದಿಂದಲೇ ಸುಬ್ರಹ್ಮಣ್ಯ ದೇವರು ಅಂತ ಹೇಳಿದರೆ ಬಹಳಷ್ಟು ಪ್ರೀತಿ ಇರುವಂಥ ವ್ಯಕ್ತಿ ನಾನು ಹುಟ್ಟಿರುವಂಥದ್ದು ಕೂಡ ಸುಬ್ರಹ್ಮಣ್ಯ ಷಷ್ಠಿಯ ದಿವಸ. ಹಾಗಾಗಿ ಸುಬ್ರಹ್ಮಣ್ಯ ದೇವರು ಅಂತ ಹೇಳಿದರೆ ಬಹಳಷ್ಟು ಪ್ರೀತಿ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಕೂಡ ನಾನು ಅಪಾರವಂಥ ವಿಶ್ವಾಸವನ್ನು ಇಟ್ಟುಕೊಂಡಿರುವ ಕಾರಣ, ನನ್ನ ವೃತ್ತಿ ಕ್ಷೇತ್ರದಲ್ಲಿ ನನ್ನ ಗುರುಗಳು ರವಿ ಶತಂತ್ರಿಗಳು ನನಗೆಲ್ಲ ವಿದ್ಯೆಯನ್ನು ಕಲಿಸಿದ ನಂತರ ದೇವರ ಪ್ರತಿಷ್ಠಾ ಒಂದು ವಿಧಿಯನ್ನು ನನಗೆ ಉಪದೇಶ ಮಾಡಿರುವಂಥದ್ದು ಈ ಕ್ಷೇತ್ರದಲ್ಲಿ. ಅಷ್ಟೊಂದು ಸಾನ್ನಿಧ್ಯ ಭರಿತವಾಗಿರುವಂತಹ ಕ್ಷೇತ್ರ ಇದಾಗಿರುವ ಕಾರಣ ನಾನು ಬಹಳಷ್ಟೊಂದು ಅಭಿಮಾನವನ್ನು ಹೊಂದಿದ್ದೇನೆ. ಈಗ ಒಂದು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಉತ್ಸವಕ್ಕೆ ಕೂಡ ಗುರುಗಳನ್ನು ನಾನು ವೃತ್ತಿಗೆ ಕಳಿಸ್ತಾ ಇದ್ದಾರೆ. ದೇವರ ಸೇವೆ ಮಂಗಲಕರವಾಗಿ ಆಗ್ತಾ ಉಂಟು. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಇಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿ ನಡೆಯುವಂತಹ ಒಂದು ತುಲಾಭಾರ ಸೇವೆ. ಈ ತುಲಾಭಾರ ಸೇವೆಯಲ್ಲಿ ಭಕ್ತರ ಮನಸ್ಸಿನಲ್ಲಿರುವಂತಹ ಪ್ರಾರ್ಥನೆಗಳನ್ನು ನಾವು ಕೇಳುವಾಗ ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ಹಲವಾರು ಕ್ಷೇತ್ರಗಳಲ್ಲಿ ಸೇವೆಗಳನ್ನು ಮಾಡಿ ಅಲ್ಲಿ ನಮಗೆ ಒಂದು ಒಳ್ಳೆಯ ಫಲ ಸಿಕ್ಕಲಿಲ್ಲ ಅಂತ ಹೇಳುವಂತಹ ಪ್ರಾರ್ಥನೆ ನಿಲ್ಲಿಸಿಕೊಂಡು ತುಂಬಷ್ಟು ಮನದಲ್ಲಿ ಕಷ್ಟಗಳನ್ನಿಟ್ಟುಕೊಂಡು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ತುಲಾಭಾರ ಸೇವೆಯನ್ನು ಮಾಡಿಸಿದವರಿಗೆ ಒಳ್ಳೆಯ ರೀತಿಯ ಸತ್ಫಲಗಳು ಶೀಘ್ರದಲ್ಲಿ ದೊರಕಿರುವಂಥದ್ದು ನಮ್ಮ ಅನುಭವದಲ್ಲಿ ಕಾಣ್ತದೆ. ಈ ನಿನ್ನೆಯ ದಿವಸ ಕೂಡ ಸಾಕಷ್ಟು ದೂರದ ಬೆಂಗಳೂರಿಂದ ಎಲ್ಲ ಬಂದು ಇಲ್ಲಿ ತುಲಾಭಾರ ಸೇವೆಯನ್ನು ಮಾಡಿಸಿಕೊಂಡಿದ್ದರು. ಹಾಗೆ ಬಹಳಷ್ಟು ಸಾನ್ನಿಧ್ಯ ಭರಿತವಾಗಿರುವಂಥ ಒಂದು ಕ್ಷೇತ್ರ, ತುಂಬ ಒಂದು ಸುಂದರವಾಗಿರುವಂತಹ ಕ್ಷೇತ್ರ ಕೂಡ. ಈಗಿನ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರುವಂಥ ಅಶೋಕ್ ರೈ ಅವರ ಒಂದು ಮುಂದಾಳತ್ವದಲ್ಲಿ ಇಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶ ಎಲ್ಲ ನಡೆದಿತ್ತು. ಅದೇ ರೀತಿ ಇಲ್ಲಿಯ ಆನುವಂಶಿಕ ಆಡಳಿತ ಮುಕ್ತೇಸರಾಗಿರುವಂತಹ
ಶ್ರೀಕೃಷ್ಣ ಬೋಳಿಲ್ಲಾಯರು ಕೂಡ ಒಳ್ಳೆಯ ರೀತಿಯಲ್ಲಿ ಕ್ಷೇತ್ರವನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಕುಂಟಾರು ಮನೆತನ ಸಹ ತುಂಬ ಪಾರಂಪರ್ಯವಾಗಿ ಇಲ್ಲಿ ತಂತ್ರಾಗಮವನ್ನು ಮಾಡ್ತಾ ಇದ್ದೆ. ಒಳ್ಳೆಯ ಬಹಳಷ್ಟು ಒಂದು ಭಕ್ತಿ ವಿಶ್ವಾಸದಿಂದ ಕೂಡಿರುವಂಥ ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಈ ಒಂದು ತಾಂತ್ರಿಕವಾದಂಥ ವಿದ್ಯೆಯನ್ನು ತಾವು ಯಾರಿಂದ ಕಲಿತೀರಿ ಮತ್ತು ನಿಮ್ಮ ಹಿಂದಿನ ಶಿಕ್ಷಣ ವ್ಯವಸ್ಥೆಗಳೆಲ್ಲ ಎಲ್ಲಿ ಆಗಿರುವಂಥ? ನನ್ನ ಶಿಕ್ಷಣ ವ್ಯವಸ್ಥೆ ಎಲ್ಲ ಪುತ್ತೂರಿನಲ್ಲೇ ಆಗಿರುವಂಥದ್ದು. ನಾನು ಸಂತ ಫಿಲೋಮಿನಾದಲ್ಲ ಹೈಸ್ಕೂಲಿನಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮಾಡಿರುವಂಥದ್ದು. ನಂತರ ತಾಂತ್ರಿಕವಾಗಿರುವಂಥ ವ್ಯವಸ್ಥೆಗಳಿಗೋಸ್ಕರವಾಗಿ ನನ್ನ ಗುರುಗಳು ಹೌದು, ನನ್ನ ಚಿಕ್ಕಪ್ಪನ ಹೌದು, ಕುಂಟಾರು ಬ್ರಹ್ಮಶ್ರೀ ರವೀಶ ತಂತ್ರಿಗಳು, ಅವರಲ್ಲಿ ನಾನು ವಿದ್ಯಾರ್ಜನೆಯನ್ನು ಮಾಡಿಕೊಂಡು ವಿದ್ಯಾರ್ಜನೆ ಜೊತೆಯಲ್ಲಿ ನಮಗೆ ಅವರು ಪಾಠವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ನಮಗೆ ಈ ವೃತ್ತಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಿಕ್ಕಿರುವಂಥ ಒಂದು ದಾರಿಯನ್ನು ಕೂಡ ಅವರು ಮಾಡಿಕೊಟ್ಟರು. ಅದರ ಜೊತೆಯಲ್ಲಿ ಈಗ ಒಂದು 18 ವರ್ಷಗಳಿಂದ ನಾನು ಈ ವೃತ್ತಿಯಲ್ಲಿ ಪರಿಪೂರ್ಣವಾಗಿ ತೊಡಗಿಸಿಕೊಂಡಿದ್ದೇನೆ. ಆ ಗುರುಗಳ ಅನುಗ್ರಹವು ಕುಂಟಾರು ಮಹಾವಿಷ್ಣು ದೇವರ ಪರಿಪೂರ್ಣವಾಗಿರುವಂಥ ಒಂದು ಆಶೀರ್ವಾದದಿಂದ ಇದುವರೆಗೆ ಯಾವುದೇ ತೊಂದರೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ಆ ದೇವರ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಬೇರೆ ಯಾವ ದೇವಸ್ಥಾನಗಳಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ? ನಾವು ಕುಂಟಾರಿಗೆ ಸಂಬಂಧಪಟ್ಟಿರುವಂತಹ ದೇವಸ್ಥಾನಗಳು ತುಂಬ ಇದೆ. ಆ ಎಲ್ಲ ದೇವಸ್ಥಾನಗಳಿಗೆ ಉದಾಹರಣೆ ಪುತ್ತೂರು ಮಹಾಲಿಂಗೇಶ್ವರ ಕ್ಷೇತ್ರದಲ್ಲೂ ಕೂಡ ನನಗೆ ಆ ಉತ್ಸವವನ್ನು ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಮೂಲತಃ ನಾನು ಪುತ್ತೂರಿನವನೇ ಆಗಿರುವಂತಹ ಕಾರಣ ನಮ್ಮ ಕೊರೋನಾ ಬಂದಿರುವಂಥ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿತ್ತು. ಆಗ ಈ ಕೇರಳ ಕರ್ನಾಟಕ ಅಂತ ಹೇಳುವಂತಹ ಒಂದು ಗಡಿಯ ಸಮಸ್ಯೆ ಇದ್ದ ಕಾರಣ ನಾನು ಪುತ್ತೂರಿನಲ್ಲೇ ಇರುವ ಕಾರಣ ಅಲ್ಲಿ ದೇವರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ನನ್ನ ಗುರುಗಳು ಅಲ್ಲಿ ನನಗೆ ದೇವರ ಆ ಕೊಡಿಯೇರಿಸಿ 10 ದಿವಸದ ಉತ್ಸವವನ್ನು ಒಬ್ಬನೇ ಮಾಡಲಿಕ್ಕಿರುವಂತಹ ಒಂದು ಅವಕಾಶವನ್ನು ನನ್ನ ಗುರುಗಳು ನನಗೆ ಕೊಟ್ಟಿದ್ದರು. ಅದು ಬಹುಶಃ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಆಗದೇ ಇರುವಂಥ ಒಂದು ವಿಷಯ. ಯಾಕಂದರೆ ಪುತ್ತೂರಿನಲ್ಲೇ ಹುಟ್ಟಿ ಬೆಳೆದು ಆ ಮಣ್ಣಿನ ದೇವರನ್ನೇ ಒಂದು 10 ದಿವಸಗಳ ಕಾಲ ಉತ್ಸವ ಮಾಡುವಂಥ ಯೋಗ ಭಾಗ್ಯವನ್ನು ಆ ದೇವರು ಮತ್ತು ಆ ಗುರುಗಳ ಆಶೀರ್ವಾದದಿಂದ ನನಗೆ ಒದಗಿ ಬಂದಿದೆ. ತುಂಬ ಸಂತೋಷದಲ್ಲೂ ಕೂಡ ಇದ್ದೇನೆ. ಭಕ್ತಾಭಿಮಾನಿಗಳಿಗೆ ಇಲ್ಲಿಯ ವಿಚಾರದ ಬಗ್ಗೆ ಆಗಿರ್ಬೋದು, ಒಟ್ಟು ನಿಮ್ಮೊಂದು ಆಶೀರ್ವಾದ ನುಡಿಗಳು. ಸುಬ್ರಹ್ಮಣ್ಯ ದೇವರು ಅಂತ ಹೇಳಿದರೆ ದೇವ ಸೇನಾ ನಾಯಕ ಅಂತ ಹೇಳುವಂಥ ಒಂದು ಹೆಸರಿದೆ. ಒಂದು ಬಹಳಷ್ಟು ಕಷ್ಟಗಳಿದ್ದು ಬಹಳಷ್ಟು ಸಮಸ್ಯೆಗಳಿದ್ದು ಅದನ್ನು ನಾವು ಪರಿಹರಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ದೇವರ ಮೊರೆ ಹೋದರೆ ಅಲ್ಲಿ ನಮಗೆ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ. ಈ ಸುಬ್ರಹ್ಮಣ್ಯ ದೇವಸ್ಥಾನದ ವಿಶೇಷತೆ ಏನು ಅಂತ ಕೇಳಿದರೆ, ಜೀರ್ಣೋದ್ಧಾರ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಹೇಗಪ್ಪ ಮಾಡೋದು ಅಂತ ಹೇಳುವಂತಹ ಒಂದು ಸ್ಥಿತಿ ಬರ್ತದೆ. ಈ ಸುಬ್ರಹ್ಮಣ್ಯ ದೇವರ ವಿಶೇಷತೆ. ಆದರೆ ಪ್ರಾರಂಭಗೊಂಡ ನಂತರದಲ್ಲಿ ಈ ಬ್ರಹ್ಮಕಲಶ ಹೇಗೆ ಮುಗಿಯಿತು ಅಂತ ಹೇಳುವಂಥದ್ದು ಅದು ಗೊತ್ತೇ ಆಗೋದಿಲ್ಲ. ಅದಕ್ಕೆ ದೇವಸೇನಾ ನಾಯಕ ಅಂತ ಹೇಳುವಂಥ ಒಂದು ಬಿರುದು ಕೂಡ ಆ ದೇವರಿಗೆ ಇರುವಂಥದ್ದು. ಹಾಗೆ ರಣಮಂಗಲ ಸುಬ್ರಹ್ಮಣ್ಯ ದೇವಸ್ಥಾನ ಬಹಳಷ್ಟು ಒಂದು ವಿಶೇಷತೆಯನ್ನು ಹೊಂದಿದೆ. ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ದೇವರ ಅನುಗ್ರಹ ಪ್ರಸಾದ ಒಳ್ಳೆಯ ರೀತಿಯಲ್ಲಿ ಲಭ್ಯವಾಗಿರುವಂಥದ್ದು ನಮ್ಮ ಅನುಭವದಲ್ಲಿರುವಂಥ ವಿಷಯ. ಹಾಗಾಗಿ ಎಲ್ಲರೂ ಕೂಡ ಮಕರ ಮಾಸ 8 ಅಂದರೆ 22ರಿಂದ ಜನವರಿ 22ರಿಂದ ಮೊದಲುಗೊಂಡು ನಾಡ್ದು ಮಕರ ಮಾಸ 15 ಅಂತ ಹೇಳ್ತಾರೆ, ಜನವರಿ 29ನೇ ತಾರೀಕುವರೆಗೆ ನಡೆಯುವಂತಹ ದೇವರ ಉತ್ಸವಗಳು. ನಿನ್ನೆಯ ದಿವಸ ದೇವರ ಉತ್ಸವ ಎಲ್ಲ ನಡೆದು ವಿಶೇಷವಾಗಿ ನಮ್ಮ ಬ್ರಹ್ಮವಾಕರಾಗಿರುವಂಥ ರಾಧಾಕೃಷ್ಣ ಪುತ್ತರಾಯರಿಗೆ ಒಂದು ಗೌರವ ಸಮರ್ಪಣೆಯನ್ನು ಕೂಡ ನಿನ್ನೆ ಮಾಡಿದ್ದಾರೆ. ಒಂದು ಒಳ್ಳೆಯ ಕೆಲಸ. ಹಾಗೆ ಇವತ್ತು ನಡೆಯುವಂತಹ ದರ್ಶನ ಬಲಿ, ಬಟ್ಟಲು ಕಾಣಿಕೆ, ರಾಜಾಂಗಣ ಪ್ರಸಾದಲ್ಲೇ ನಡೆದು ಸಂಜೆ ರಂಗಪೂಜೆಯು ನಡೆದು ನಂತರದಲ್ಲಿ ನಡೆಯುವಂತಹ ದೇವರ ಉತ್ಸವ, ದೈವಿಕ ಶಕ್ತಿಗಳ ಉತ್ಸವಗಳು. ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬನ್ನಿ, ಈ ಮಣ್ಣಿಗೆ ಬನ್ನಿ, ದೇವರ ಸೇವೆಯಲ್ಲಿ ಪಾಲ್ಗೊಳ್ಳಿ. ಎಲ್ಲರಿಗೂ ಕೂಡ ಸುಬ್ರಹ್ಮಣ್ಯೇಶ್ವರ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತಾರೆ. ಇದು ಕ್ಷೇತ್ರದ ತಂತ್ರಿಗಳಾಗಿರುವಂತಹ ಗುರು ತಂತ್ರಿಗಳು ಅವರ ಒಂದು ಮನದ ಮಾತು ಕ್ಷೇತ್ರದ ಬಗ್ಗೆ ಮತ್ತು ಭಕ್ತಾಭಿಮಾನಿಗಳು ಇಲ್ಲಿ ಯಾವ ರೀತಿಯಾಗಿ ತೊಡಗಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಆಶೀರ್ವಾದವನ್ನು ಅವರು ನೀಡಿರುವಂಥದ್ದು.
ನಮ್ಮದು ನಿನ್ನೆ ಆ ಒಂದು ಸಾರ್ವಜನಿಕ ಅನ್ನ ಸಂತರ್ಪಣೆ, ದೇವರ ಬಲಿ ಉತ್ಸವ, ಈ ದಿವಸ ದರ್ಶನದ ಬಟ್ಲುಗಾಡಿಗೆ ಅನ್ನ ಸಂತರ್ಪಣೆ ಹಾಗೂ ಈ ದಿವಸ ಸಾಯಂಕಾಲ ಕ್ಷೇತ್ರದಿಂದ ಹೊರಟ ಭಂಡಾರ, ಕೀರ್ವಾಳ ಭಂಡಾರ ಆರ್ಲಪದವು ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಆ ದೈವಗಳಿಗೆ ಉತ್ಸವ ನಡೆಯಲಿಕ್ಕುಂಟು. ನಾನು ಒಬ್ಬನೇ ಅಲ್ಲ, 10 ಜನರು ಸೇರಿ ಇದು ಮಾಡುವಂಥದ್ದು. ಆದ ಕಾರಣ ಇನ್ನು ಮುಂದಕ್ಕೂ 10 ಜನ ಭಕ್ತಾದಿಗಳ ಒಂದು ಸಾಕಾರದಲ್ಲಿ ಇದು ನಡೀಬೇಕು. ಬಂದಂತಹ ಎಲ್ಲರಿಗೂ ಅವರವರ ಏನು ಆಸೆಗಳನ್ನೆಲ್ಲ ಸ್ವಾಮಿ ಸುಬ್ರಹ್ಮಣ್ಯ ದೇವರು ಆ ದೈವಗಳು ಈಡೇರಿಸಿ ಆ ಭಕ್ತರಿಗೆ ಬೇಕಾದನ್ನು ಒದಗಿಸಿಕೊಡುವ ಕಾರ್ಯವನ್ನು ದೇವರು ದೈವಗಳು ಮಾಡ್ತಾರೆ. ಹಾಗೆ ನಾವು ಮನುಷ್ಯರು ನಮ್ಮದಿಂದ ಶರೀರದಿಂದ ಆಗುವ ಪ್ರಯತ್ನವನ್ನು ಮಾಡಿ ಇನ್ನು ಮುಂದಕ್ಕೂ ಅಭಿವೃದ್ಧಿ ಕಾರ್ಯ ನಡೆಯಲಿಕ್ಕೊಂಡು ಆರ್ಲಪದವು ಸನ್ನಿಧಾನದಲ್ಲಿ ಈಗ ಜೀರ್ಣೋದ್ಧಾರ ಸಮಿತಿ ರಚನೆಯಾಗಿದೆ. ನಮ್ಮ ಗೌರವಾನ್ವಿತ ಶಾಸಕರಾದ ಅಶೋಕ್ ಕುಮಾರ್ ರೈಗಳ ನೇತೃತ್ವದಲ್ಲಿ ಮುಂದಕ್ಕೆ ಆ ಕಾರ್ಯವು ದೈವಸ್ಥಾನಗಳ ಜೀರ್ಣೋದ್ಧಾರ ಹಾಗೂ ಪಕ್ಕದಲ್ಲಿ ಅಲ್ಲಿ ನಮ್ಮ ದೇವಸ್ಥಾನಕ್ಕೆ ಸೇರಿದ ಜಾಗದಲ್ಲಿ ಒಂದು ಸಭಾಭವನ ನಿರ್ಮಾಣ ಮಾಡಬೇಕಂತ ಊರವರ ಒಂದು ಆಶಯ. ಅದಕ್ಕೆ ನಾನು ಸ್ಪಂದಿಸಿ ಆ ಜಾಗವನ್ನು ಆ ಸಭಾಭವನಕ್ಕೆ ನನ್ನ ಒಪ್ಪಿಗೆ ಮೇಲೆ ಅವರು ಈಗ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗೂ ದೈವಸ್ಥಾನದ ಜೀರ್ಣೋದ್ಧಾರ ಹಾಗೂ ಆ ಸಭಾಭವನಕ್ಕೆ ತಮ್ಮಿಂದ ಆಗುವಷ್ಟು ಭಕ್ತಾದಿಗಳು ತನುಮನ ಧನಗಳಿಂದ ಸಹಕರಿಸಿ ಈ ಪಾಣಾಜೆಗೆ ಒಂದು ಹೆಸರು ಬರುವ ಹಾಗೆ ನೀವೆಲ್ಲ ಸಹಕರಿಸಬೇಕು. ಹಾಗೂ ಎಲ್ಲರೂ ದೈವಗಳ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನನ್ನ ಒಂದು ಬೇಡಿಕೆ. ಹೌದಾ? ಇನ್ನು ದೇವಸ್ಥಾನದ ಜಾತ್ರೋತ್ಸವ ಆಗಿರ್ಬೋದು, ಆರ್ಲಪದವು ಮಾಡದಲ್ಲಿ ನಡೆಯುವಂತಹ ದೈವಗಳ ಜಾತ್ರೋತ್ಸವ ಆಗಿರ್ಬೋದು, ಇವೆಲ್ಲದರ ಒಂದು ಮೇಲ್ವಿಚಾರಣೆಯನ್ನು ಕೂಡ ನೋಡ್ತಾ ಇರುವವರು ಊರಿನ ಗುರಿಕಾರರಾಗಿರುವಂತಹ ಜಗನ್ಮೋಹನ ರೈ ಸ್ವರಂಬೈಲಿಯವರು ಅವರು ನಮ್ಮ ಜೊತೆಗೆ ಇದ್ದಾರೆ. ದೇವಸ್ಥಾನ ಮತ್ತು ದೈವಸ್ಥಾನದ ಆ ಒಂದು ಕಾರ್ಯಗಳ ಬಗ್ಗೆ ಮತ್ತು ಅವರ ಒಂದು ಅನುಭವದ ಮಾತುಗಳನ್ನು ಕೇಳೋಣ. ನಮಸ್ತೆ, ಹೇಗಿದ್ದೀರಾ? ಪರವಾಗಿಲ್ಲ, ಜಾತ್ರೋತ್ಸವ ಸಂದರ್ಭದಿಂದ ಚೆನ್ನಾಗಿದ್ದೇವೆ. ಜಾತ್ರೋತ್ಸವದ ಕಾರ್ಯಕ್ರಮ ಈಗ ನಡೀತಾ ಉಂಟು. ಮಕರ ಮಾಸ 8ರಂದು ನಮ್ಮ ಈ ಜಾತ್ರೋತ್ಸವ ಪ್ರಾರಂಭವಾಗಿದೆ. ಮಕರ ಮಾಸ 15ರ ತನಕ ಸಾಧಾರಣ ಒಂದು 9-8 ದಿವಸಗಳ ತನಕ ಜಾತ್ರೋತ್ಸವ ಇದೆ. ನಮ್ಮ ದೇವಸ್ಥಾನ ಆದ ಮೇಲೆ ದೇವಸ್ಥಾನದ ಜಾತ್ರೋತ್ಸವ ನಡೀತಾ ಉಂಟು. ಸಾಧಾರಣ ಇದು ಬಹಳ ಹಿಂದಿನ ತುಂಬ ಇತಿಹಾಸ ಇರುವಂತಹ ಒಂದು ಪುರಾತನವಾದಂಥ ದೇವಸ್ಥಾನ. ಒಂದು ಕಾಲಘಟ್ಟದಲ್ಲಿ ಆ ಭೂಮಸೂದೆಯ ಒಂದು ಕಾರಣದಿಂದಾಗಿ ಕೆಲವು ವರ್ಷಗಳ ತನಕ ಈ ಒಂದು ಜಾತ್ರೋತ್ಸವ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ಅನಂತರ ಸಾಧಾರಣ ಒಂದು 30 ವರ್ಷ ಆಯಿತು. ಸಾಧಾರಣ 94ರಿಂದ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗಿ ಜಾತ್ರೋತ್ಸವ ಪ್ರಾರಂಭ ಆಯಿತು. ಅನಂತರ ನಡೀತಾ ಬಂತು. ಕಳೆದ ಒಂದು 2015ರಲ್ಲಿ ಅನಂತರ ದಿವಸಗಳಲ್ಲಿ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನದ ಪುನರ್ ಬ್ರಹ್ಮಕಲಶ ಪ್ರತಿಷ್ಠಾ ಜೀರ್ಣೋದ್ಧಾರ ನಡೆಯಿತು. ತುಂಬ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲ ರಾಜ್ಯವೇ ತಿರುಗಿ ನೋಡುವಂಥ ಒಂದು ಪರಿಸ್ಥಿತಿಯಲ್ಲಿ ಅಂತಹ ಒಂದು ಅದ್ಭುತವಾಗಿ ಒಂದು ಈ ದೇವಸ್ಥಾನ ಮೂಡಿಬಂತು. ಇಲ್ಲಿ ವಿಶೇಷತೆ ಏನಂದರೆ ದೇವಸ್ಯ ಅಂತ ಈ ಜಾಗಕ್ಕೆ ಹೆಸರು. ರಣಮಂಗಲ ಸುಬ್ರಹ್ಮಣ್ಯ ದೇವರು ದೇವಸ್ಯ ಅಂತ ಈ ಜಾಗ ಅಂದರೆ ದೇವಸೇನಾನಿ. ರಣಮಂಗಲ ಸುಬ್ರಹ್ಮಣ್ಯ ದೇವರಂದರೆ ದೇವಸೇನಾನಿಯವರು. ರಣಮಂಗಲ ಈ ರಣಕ್ಕೆ ಅಂದರೆ ಯುದ್ಧಕ್ಕೆ ಒಂದು ಅಂತ್ಯವನ್ನು ಹಾಡಿದಂತಹ ಸ್ಥಳ ಈ ರಣಮಂಗಲ. ಇಲ್ಲೇ ದಂಡನಾಯಕರ ಅಡ್ಕ ಅಂತ ಅಂದರೆ ಈ ದಂಡನಾಯಕರ ಅಡ್ಕ ಅಂದರೆ ದಂಡು ನಿಲ್ಲುವಂಥ ಒಂದು ಸ್ಥಳ. ಇಲ್ಲೇ ಪಕ್ಕದಲ್ಲೇ ದಂಡನಾಯಕರ ಅಡ್ಕ ಅಂತ ಉಂಟು. ದೇವತರ ಅಡ್ಕ ಅಂತ ಇನ್ನೊಂದು ಪ್ರದೇಶ ಉಂಟು. ಇಲ್ಲೇ ಅಂದರೆ 3 ದೇವರಿಗೆ ತುಂಬ ಸನಿಹವಾದಂತಹ ಒಂದು ಪ್ರದೇಶ ಇದು. ರಣಮಂಗಲ, ದೇವತೆಗಳ ಅಡ್ಕ ಮತ್ತು ದಂಡನಾಯಕರ ಅಡ್ಕ ಇದೆಲ್ಲ ಸೇರಿ ಇಲ್ಲಿ ಒಂದು ಯುದ್ಧಕ್ಕೆ ಅಂತ್ಯವನ್ನು ಹಾಡಿದಂತಹ ಒಂದು ಕ್ಷೇತ್ರ ಇದು. ಹಾಗೆ ಪೂಮಾನಿ ಕಿನ್ನಿಮಾನಿ ದೈವಗಳು ಅಂದರೆ ಕುಂಬ್ಳೆ ಸೀಮೆಯಲ್ಲಿ ಪೂಮಾನಿ ಕಿನ್ನಿಮಾನಿ ದೈವಗಳಂದರೆ ಕುಂಬ್ಳೆ ಸೀಮೆಗೆ ಒಂದು ಬರುವಂತಹ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಕುಮಾರ ಪರ್ವತದಿಂದ ಒಂದು ಬಾಣವನ್ನು ಪ್ರಯೋಗಿಸಿದ್ದಾರೆ. ಆ ಬಾಣ ಪ್ರಯೋಗದಲ್ಲಿ ಆ ಬಾಣ 3 ತುಂಡಾಗಿ ಬರುವ 3 ತುಂಡಾಗಿದೆ. ಆ ಒಂದು ಬಾಣ ಅಂದರೆ ಅದರ ಚೂಪಿರುವಂತಹ ಬಾಣ ಬಂದು ಪಡುಮಲೆಯಲ್ಲಿ ಅಂದರೆ ಸುಳ್ಯಪ್ಪದವು ಶೂಲಪ್ಪದವು ಅಂತೂ ಇತ್ತು ಮೊದಲು. ಅಲ್ಲಿ ಒಂದು ಊರಿದೆ. ಅಲ್ಲಿ ಉಲ್ಲಾಕ್ಲ ಪ್ರಥಮ ಅಂದರೆ ಆದಿ ಪರುಮಲೆ ಅಂತ ಬಂತು. ಆನಂತರ ಮಧ್ಯದ ಭಾಗ ಬಂದು ಆರ್ಲಪದವಲ್ಲಿ ಬಂತು. 3ನೆಯ ಕಡೆಯ ಭಾಗ ಬಂದು ಇರ್ದೆಯಲ್ಲಿ. ಹಾಗೆ ಈ ದೈವಗಳು ಪೂಮಾನಿ ಕಿನ್ನಿಮಾನಿ ದೈವಗಳು ಈ 3 ಕ್ಷೇತ್ರದಲ್ಲಿ ಬಂದು ನೆಲೆಯೂರಿದರು. ಅನಂತರ ಈ ಗ್ರಾಮದಲ್ಲಿ ಎಲ್ಲ
ನಿರ್ಪೋಲ್ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಈ ಪೂಮಾಣಿ ಕಿನ್ನಿಮಾಣಿ ದೈವಗಳು ಬಂದು ನೆಲೆಯೂರಿದ್ದಾರೆ. ಅಂದರೆ ಈ 3 ಸ್ಥಳಗಳಿಗೆ ಒಂದು ಕಟ್ಟು ಅಂತ ಎಲ್ಲ ಈ ಇದ್ದೆ ಪಾನಾಜೆ ಪಡುಮಲೆ ಈ 3 ಸ್ಥಾನಗಳಿಗೆ ಒಂದೇ ಕಟ್ಟು, ಬಲ್ಲಾಕ್ಲ ಕಾಲದಲ್ಲಿ ಆದಂತಹ ಒಂದು ಕಟ್ಟದು ಆ ರೀತಿಯಾಗಿ ನಡ್ಕೊಂಡು ಬಂದಿದೆ. ಈಗ ಅನಂತರ ಅವರ ಪ್ರಧಾನಿಯಾಗಿ ರಾಜನ್ ಪಿಲಿಭೂತ ಮತ್ತು ಮಲರಾಯಿ ಈ ದೈವಗಳ ಜಾತ್ರೋತ್ಸವ ನಡೀತಾ ಇದೆ. ಮತ್ತೊಂದು ವಿಶೇಷತೆ ಏನೆಂದರೆ ಈ ರಣಮಂಗಲ ಕ್ಷೇತ್ರದಲ್ಲಿ ಅಂದರೆ ತುಂಬ ಬೇರೆ ಬೇರೆ ಊರುಗಳಿಂದ ತುಂಬ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮದುವೆಗ ಯಾರಿಗಾದರೂ ಮದುವೆ ಆಗದಿದ್ದರೆ ಆ ಬಗ್ಗೆ ಬಂದು ಪ್ರಾರ್ಥನೆ ಮಾಡಿದರೆ ಅವರಿಗೆ ಮದುವೆ ಆಗ್ತದೆ, ಸಂತಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದರೆ ಸಂತಾನ ಆಗ್ತದೆ. ಈ ರೀತಿಯಾದಂಥ ಹಲವು ಪವಾಡಗಳು ಈ ಒಂದು ಪ್ರದೇಶದಲ್ಲಿ ನಡೆದಿದೆ. ಹಾಗೆ ಪೂಮಾಣಿ ಕಿನ್ನಿಮಾಣಿ ದೈವಗಳದ್ದು ಹಾಗೆ, ರಾಜನ್ ದೈವದ್ದು ಹಾಗೆ ಅನೇಕ ಭಕ್ತಾದಿಗಳು ಬರ್ತಾರೆ, ಅವರವರ ಹರಕೆಗಳನ್ನು ತೀರಿಸ್ತಾರೆ. ಏನಲ್ಲಿ ಯೋಚನೆ ಮಾಡ್ತಾರ, ಏನು ಪ್ರಾರ್ಥನೆ ಮಾಡ್ತಾರ ಅದು ನಡೆದು ಬಂದಂತಹದ್ದು ಎಲ್ರಿಗೂ ಅಂದರೆ ನಾವು ಅನ್ಯ ಧರ್ಮೀಯರಿಗೂ ಕೂಡ ಅಲ್ಲಿ ಒಂದು ಪ್ರಾರ್ಥನೆ ಮಾಡಿದರೆ ಅವರಿಗೂ ಕೂಡ ಆ ಒಂದು ಪ್ರಾರ್ಥನೆಯ ಒಂದು ಫಲವನ್ನು ಸಿಕ್ಕಿದೆ. ಇದು ನಾವೆಲ್ಲ ಕಂಡು ಹೊರ ಊರಿನಿಂದಲೂ ಕೂಡ ಇಲ್ಲಿಗೆ ಬರ್ತಾರೆ, ಹೊರ ಊರಿನಿಂದಲೂ ಬರ್ತಾರೆ. ಹೊರ ಊರಿನಿಂದ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಏನಾದರೂ ಹರಕೆ ಹೇಳಿ ಪ್ರಾರ್ಥನೆ ಮಾಡಿ ಹರಕೆ ಸಲ್ಲಿಸಿದರೆ ಅವರಿಗೆ ಏನು ಬೇಕಾದರೂ ಅವರ ಏನು ಕಷ್ಟ ಇದೆಯಾ ಅಲ್ಲೆಲ್ಲವೂ ಪರಿಹಾರ ಆಗಿದೆ. ಇಂಥ ಒಂದು ಪುಣ್ಯವಾದಂಥ ಕ್ಷೇತ್ರ ಇದು. ರಣಮಂಗಲ ಸುಬ್ರಹ್ಮಣ್ಯ ದೇವರು, ಪೂಮಾಣಿ ಕಿನ್ನಿಮಾಣಿ ರಾಜನ್ ದೈವಗಳು ಅಂಥ ಒಂದು ಕ್ಷೇತ್ರದಲ್ಲಿ ನಾವು ಇಂದು ಇಲ್ಲಿ ಜನಿಸಿದ್ದೇವೆ, ಇಲ್ಲಿ ಬಾಲಿ ಬದುಕಿದ್ದೇವೆ ಅಂದರೆ ನಮ್ಮದು ಅದೊಂದು ಪುಣ್ಯದ ಅಂತ ಯೋಚನೆ ಮಾಡ್ಬೋದು. ಹಾಗೆ ನಾಡ್ದು ಈ ವರ್ಷ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಇನ್ನು ಪೂಮಾಣಿ ಕಿನ್ನಿಮಾಣಿ ರಾಜನ್ ದೈವಗಳೊಂದು ಜೀರ್ಣೋದ್ಧಾರ ಕೂಡ ನಡೀಲಿಕ್ಕಿದೆ. ಅದು ಕೂಡ ಇದರ ಹಾಗೆ ವಿಜೃಂಭಣೆ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಸಾಮಾನ್ಯವಾಗಿ ಜಾತ್ರೋತ್ಸವಗಳು ಅಂದರೆ ಇಲ್ಲಿ ಆಗಿರ್ಬೋದು ಆರ್ಲಪದ ಮಾಡದಲ್ಲಿ ಆಗುವ ಜಾತ್ರೋತ್ಸವಗಳು ಜನರು ಯಾವ ರೀತಿಯಾಗಿ ಅಲ್ಲಿ ಸೇರ್ತಾರೆ ಮತ್ತು ಅಲ್ಲಿನ ವ್ಯವಸ್ಥೆಗಳೆಲ್ಲ ಹೇಗಿದೆ? ಸಾಧಾರಣ ಜಾತ್ರೋತ್ಸವ ಅಂದರೆ ಇಲ್ಲಿ ಬಟ್ಟಲ್ ಕಾಣಿಕೆ ಅಂತ, ಇವತ್ತು ಬಟ್ಟಲ್ ಕಾಣಿಕೆ ದರ್ಶನದ ಬಲಿ ಅಂತ ಅಂದರೆ ಬೇರೆ ಈ ಊರಿನವರು ಎಲ್ಲಿದ್ರೂ ಇವತ್ತು ಬಂದು ಸೇರ್ತಾರೆ. ಯಾವ ಒಂದು ಮೂಲೆಯಲ್ಲಿ ಅವರು ಉದ್ಯೋಗದಲ್ಲಿದ್ದರೂ ಅವರು ಇವತ್ತು ಬಂದು ಸೇರ್ತಾರೆ. ಮತ್ತು ಸಾಧಾರಣ ನಮ್ಮ ಪೂಮಾಣಿ ಕಿನ್ನಿಮಾಣಿ ದೈವಗಳಿಗೆ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಹಾಗೆ ಸಾಧಾರಣ ಒಂದು ರಾಜನ್ ಪಿಲಿಭೂತದ ನೇಮೋತ್ಸವ ನಡೆಯುವ ಸಂದರ್ಭದಲ್ಲಿ 1000 ಅಂದರೆ 10,000ಕ್ಕಿಂತಲೂ ಮೇಲ್ಪಟ್ಟು ಜನರು ಆ ಒಂದು ಜಾಗದಲ್ಲಿ ಬಂದು ಸೇರ್ತಾರೆ. ಅಂದರೆ ಅಷ್ಟು ದೊಡ್ಡ ಒಂದು ಪ್ರದೇಶ ಇದೆ. ಆ ಪ್ರದೇಶ ಎಲ್ಲ ಫುಲ್ಲಾಗ್ತದೆ, ಅಂದರೆ ಜಾಗನೇ ಇರೋದಿಲ್ಲ. ಆ ರೀತಿಯಾಗಿ ಒಂದು ಜನಸಾಗರ ಬಂದು ಸೇರ್ತದೆ. ಮತ್ತು ಒಂದು ಸಾಧಾರಣ ಒಂದು 8 ಗಂಟೆಗೆ ಅಲ್ಲಿ ನೇಮ ಸ್ಟಾರ್ಟ್ ಆಗ್ತದೆ. 11 ಗಂಟೆಗೆ ಪಿಲಿಭೂತದ ನೇಮ ಶುರು ಆದರೆ ಸಾಧಾರಣ ಒಂದು ರಾತ್ರಿ 8ರ ತನಕ ಅಲ್ಲಿ ದೈವಗಳ ನರ್ತನ ಸೇವೆ ಆದರೆ ಬೇರೆ ಬೇರೆ ಹರಕೆಯವರು ಬಂದು ಸೇರ್ತಾರೆ. 8 ಗಂಟೆಯ ತನಕ ಅಲ್ಲಿ ಜಾತ್ರೋತ್ಸವ ನಡೀತದೆ. ಅಷ್ಟು ಜನ ಭಕ್ತಾದಿಗಳು ಬಂದು ಪ್ರಸಾದಕ್ಕೆ ಕ್ಯೂ ನಿಲ್ತಾರೆ. ಅಂಥ ಒಂದು ಪುಣ್ಯವಾದಂಥ ಕ್ಷೇತ್ರ, ಅಂಥ ಒಂದು ಕಾಣಿಕೆ ಇರುವಂಥ ಕ್ಷೇತ್ರ ರಣಮಂಗಲ ಆಗಿರ್ಬೋದು, ನಮ್ಮ ಪೂಮಾಣಿ ಕಿನ್ನಿಮಾಣಿ ದೇವಗಳ ಕ್ಷೇತ್ರ ಆಗಿರ್ಬೋದು. ಇದೆರಡು ಒಂದೇ. ಹಾಗೆ ಈ ಒಂದು ಪ್ರದೇಶದ್ದು ಜಾತ್ರೋತ್ಸವಕ್ಕೆ ಭಕ್ತರನ್ನು ಕರೆಯುವುದು ಅಂದರೆ ಇವತ್ತಿನಿಂದ ಮೊನ್ನೆ ಮಕರ ಮಾಸ 8ರಿಂದ ಜಾತ್ರೋತ್ಸವ ಆಗ್ತಾ ಉಂಟು. ಯಾರ್ಯಾರು ಎಲ್ಲೆಲ್ಲಿ ಇದ್ದೀರೋ ಎಲ್ಲ ಊರವರು ಪರ ಊರವರು ಅಂದರೆ ದೈವಿ ಭಕ್ತರು ಎಲ್ಲರೂ ಆ ಒಂದು ಜಾತ್ರೋತ್ಸವಕ್ಕೆ ಬಂದು ಆ ದೇವರ ಪ್ರಸಾದವನ್ನು ಸ್ವೀಕರಿಸಿ ಆ ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಪರ ಊರ ಮಹನೀಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಇದು ಊರಿನ ಗುರಿಕಾರರಾಗಿರುವಂಥ ಜಗನ್ಮೋಹನ್ ರೈ ಸೂರಂಬೈಲು ಇವರ ಒಂದು ಮಾತು. ಬಹುಶಃ ಇವರು ಹೇಳಿದಾಗೆ ಅರ್ಲಪ್ಪದ ಆ ಮಾಡದಲ್ಲಿ ಪೂಮಾಣಿ ಕಿನ್ನಿಮಾಣಿ ಹಾಗೂ ರಾಜನ್ ದೈವ ವ್ಯಾಘ್ರಚಾಮುಂಡಿಯ ಆ ದೈವಸ್ಥಾನದ ಒಂದು ಜೀರ್ಣೋದ್ಧಾರದ ಒಂದು ಕಾರ್ಯವೂ ಕೂಡ ಆರಂಭಗೊಂಡಿರುತ್ತದೆ. ಆ ಒಂದು ಕಾರ್ಯದಲ್ಲೂ ಕೂಡ ಎಲ್ಲ ಭಕ್ತರು ಕೂಡ ಈ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶದಲ್ಲಿ ಯಾವ ರೀತಿಯಾಗಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಕೂಡ ಆ ಒಂದು ಜೀರ್ಣೋದ್ಧಾರದಲ್ಲೂ ಕೂಡ ತೊಡಗಿಸಿಕೊಳ್ಬೇಕು ಎನ್ನುವಂಥದ್ದು ಗುರಿಕಾರವರು ಹೇಳಿರುವಂಥ ಮಾತು. ವಿಶೇಷ ಅಶೋಕ್ ರೈ ಅವರ ಜೊತೆಗೆ ಸಂಚಾಲಕರಾಗಿ ಶಶಿಕುಮಾರ್ ಬಾಲಿವುಡ್ರಿದ್ದರು. ಈ ದೇವರ ಜೀರ್ಣೋದ್ಧಾರ ಸಂದರ್ಭದಲ್ಲಿಯೂ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಅಶೋಕ್ ರೈ ಅವರಿಗೆ ಬೆನ್ನಿಗೆ ಬೆನ್ನಾಗಿ ಹೆಗಲಾಗಿ ನಿಂತು ಈ ದೇವರ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಅದೇ ರೀತಿ ನಾಡ್ದು ಪೂಮಾಣಿ ಕಿನ್ನಿಮಾಣಿ ದೈವಗಳ ಜೀರ್ಣೋದ್ಧಾರ ಆಗ್ತದೆ. ಅದರಲ್ಲೂ ಕೂಡ ಅಶೋಕ್ ರೈ ಹಾಗೂ ಬಾಲಿವುಡ್ ಶಶಿಕುಮಾರ್ ರೈ ಅವರು ಇಬ್ಬರು ನಿಂತು ಆ ಒಂದು ಜೀರ್ಣೋದ್ಧಾರವನ್ನು ಮಾಡಲಿಕ್ಕಿದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ಆ ಒಂದು ದೇವರ ಆ ಒಂದು ಗುಡಿ ಗೋಪುರಗಳು ಅತ್ಯದ್ಭುತವಾಗಿ ಮೂಡಿ ಬರಲಿ ಅಂತ ನಮ್ಮೆಲ್ಲರ ಆಶೀಸ್. ಅತ್ಯಂತ ಶೀಘ್ರವಾಗಿ ಕೂಡ ಆಗಲಿ ಅನ್ನುವಂಥದ್ದು ಆಶಯ.
ಅದೇ ರೀತಿ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ 30 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಇಲ್ಲಿ ಆಗುವಂಥ ಜಾತ್ರೋತ್ಸವದ ಆಗು ಹೋಗುಗಳನ್ನು ಲೆಕ್ಕಾಚಾರಗಳನ್ನು ಇಟ್ಟುಕೊಳ್ಳುವವರು ಕಾರ್ಯದರ್ಶಿಯಾದಂತಹ ಶುಭಕರ್ ಈ ಪಡ್ಯಂಬೆಟ್ಟು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನು ಮಾತಾಡಿಸೋಣ. ನಮಸ್ತೆ. ಜಾತ್ರೋತ್ಸವದ ಸಂದರ್ಭದಲ್ಲಿ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಕ್ಷೇತ್ರದ ಬಗ್ಗೆ? ನಾನು ಪಡ್ಯಂಬೆಟ್ಟು ಶುಭಕರಿ ಅಂತ ಕಳೆದ 30 ವರ್ಷದಿಂದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದಕ್ಕೆ ಮೂಲ ಕಾರಣ ಶ್ರೀಕೃಷ್ಣ ಬೋಳಿಲಾಯರ ತಂದೆಯವರು ವಾಸುದೇವ ಬೋಳಿಲಾಯರು. ಅವರ ಕಾಲದಲ್ಲಿ ನಾನು ಅವ್ರನ್ನ ಸೇರಿಕೊಂಡಿದ್ದೇನೆ. ಅವರಿಗೆ ಈಗ ಸತತವಾಗಿ 30 ವರ್ಷ ಆಯಿತು. 2 ಸಲ ಬ್ರಹ್ಮಕಲ ಉತ್ಸವದಲ್ಲಿ ಕೆಲಸ ಮಾಡಿದ್ದೇನೆ. ಈಗ ಪ್ರಸ್ತುತ ಕಾರ್ಯದರ್ಶಿಯಾಗಿ ಮುಂದುವರಿದ್ದೇನೆ. ಇನ್ನೂ ಮುಂದಿನ ಜೀರ್ಣೋದ್ಧಾರ ಕಾರ್ಯದಲ್ಲಿ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಅದನ್ನು ಚೆಂದ ಮಾಡಬೇಕು ಅಂತ ಅನಿಸಿಕೆ ನನ್ನದು. ಹೇಗೆ ಭಕ್ತಾಭಿಮಾನಿಗಳು ಜೀರ್ಣೋದ್ಧಾರದಲ್ಲಿ ಹೇಗೆ ತೊಡಗಿಸಿಕೊಳ್ಬೇಕಂತ? ಭಕ್ತಾಭಿಮಾನಿಗಳು ನಮ್ಮೊಟ್ಟಿಗೆ ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇರೋದು. ಸಹಕಾರ ಕೊಡ್ತಾರೆ, ಹೊರಗಿನವರು ಕೊಡ್ತಾರೆ, ಇಲ್ಲಿ ಸ್ಥಳೀಯರು ನಮಗೆ ಸಹಕಾರ ನೀಡಿದ್ದಾರೆ, ಇನ್ನೂ ಕೂಡ ಕೊಡ್ತಾರೆ ಅಂತ ನನಗೆ ಧೈರ್ಯ ಉಂಟು. ಇನ್ನೂ ಕೆಲಸವನ್ನು ನಾನೇ ಕಾರ್ಯದರ್ಶಿಯಾಗಿ ಮುಂದುವರಿಬೇಕು ಅಂತ ಇದ್ದೇನೆ. ಬೇರೆ ಏನಾದರೂ ಹೇಳ್ತೀರಾ? ಇದು ಜೀರ್ಣೋದ್ಧಾರದ ಒಂದು ಜವಾಬ್ದಾರಿಯನ್ನು ಕೂಡ ಕೈಗೆತ್ತಿಕೊಂಡಂತಹ ಈ ಕ್ಷೇತ್ರದ ಆಡಳಿತ ಸಮಿತಿಯ ಕಾರ್ಯದರ್ಶಿಗಳು ಆಗಿರುವ ಶುಭಕರ್ ಪಡ್ಯಂಬೆಟ್ಟು ಇವರ ಒಂದು ಮಾತಾಗಿದೆ. ಇನ್ನು ಕ್ಷೇತ್ರದಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಜಾತ್ರೋತ್ಸವ ಆಗಿರ್ಬೋದು, ಸ್ಥಳೀಯವಾಗಿರುವಂತಹ ಯುವಕರಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು, ಅದನ್ನು ತೊಡಗಿಸಿಕೊಳ್ಳುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರುತ್ತದೆ. ಅನೇಕ ಇಲ್ಲಿ ಜವಾಬ್ದಾರಿಗಳಿರುತ್ತದೆ, ಅನೇಕ ಕೆಲಸ ಕಾರ್ಯಗಳಿರ್ತವೆ. ಆಗ ಸ್ಥಳೀಯ ಸಂಘ ಸಂಸ್ಥೆಗಳು ಯುವಕರುಗಳೆಲ್ಲ ಸೇರಿಕೊಂಡಿರ್ತಾರೆ. ಅದರ ಒಂದು ಸಾಮಾಜಿಕವಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಆರ್ಲಪ್ಪದುವಿನಲ್ಲಿ ಪಾಣಾಜೆಯಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು BB ಕ್ರಿಯೇಷನ್ಸ್ ಅಂತ. ಸೊ ಅದನ್ನು ಕೂಡ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ, ಕಡಮಾಜೆ ಅವರು. ಅವರಲ್ಲಿ ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತುಗಳನ್ನು ಕೇಳೋಣ. ನಮಸ್ತೆ. ನಮಸ್ತೆ ಸರ್. ಜಾತ್ರೋತ್ಸವದ ಸಂದರ್ಭದಲ್ಲಿ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಖಂಡಿತವಾಗಿ ತುಂಬ ಖುಷಿ ಆಗ್ತಾ ಇದೆ ಸರ್. ಯಾಕೆಂದರೆ ತುಂಬ ವರ್ಷದಿಂದ ನಾವು ಹುಟ್ಟಿ ಬೆಳೆದದ್ದೇ ನಮ್ಮದು ಇದೇ ಊರು. ಅಲ್ಲಿಂದಲೂ 1994ರಿಂದ ಜಾತ್ರೋತ್ಸವ ಸ್ಟಾರ್ಟ್ ಆಗಿದೆ. ಆಗ ನಾವು 7ನೇ ಕ್ಲಾಸಲ್ಲಿದ್ದೆವು. ಅವತ್ತಿಂದ ಸುದೀರ್ಘ ಇವತ್ತು 30ನೇ ವರ್ಷದಲ್ಲಿದ್ದೇವೆ. ಈ ಸಲ ಅಲ್ಲಿವರೆಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೆವು. ಏನೋ ಈ ಕ್ಷೇತ್ರದಲ್ಲಿ ನಾವು ಒಂದಷ್ಟು ಸಾಮಾಜಿಕವಾಗಿ ಸೇವೆ ಮಾಡುವಂಥ ಅನುಗ್ರಹವನ್ನು ಭಗವಂತ ಕೊಟ್ಟಿದ್ದಾನೆ. ಎಲ್ರಿಗೂ ಜಾತ್ರೋತ್ಸವದ ಶುಭಾಶಯವನ್ನು ಹೇಳ್ತೇವೆ. ಈ ಸಲ ಪ್ರತ್ಯೇಕವಾಗಿ ಹೇಳಬೇಕಂತಂದರೆ, ಈಗ ಒಂದು ನಿಮ್ಮ ಸುದ್ದಿ ಚಾನಲ್ನಲ್ಲಿ ಕಳೆದ ವರ್ಷ ಮತ್ತು ಅದಕ್ಕೆ ಮೊದಲ ವರ್ಷ ಕೇವಲ 28 ತಾರೀಕಿಗೆ ರಾಜೇಂದ್ರದೈವದ ಮಾತ್ರ ಒಂದು ನೇರ ಪ್ರಸಾರವನ್ನು ಮಾಡ್ತಿದ್ದು. ಈ ಸಲ ಎಲ್ಲ ಭಕ್ತಾದಿಗಳ ಒಂದು ಸಹಕಾರದಿಂದ ಅದು 24 ಇವತ್ತು ಬಟ್ಟಲು ಕಾಣಿಕೆ ಹಾಗೂ 27 ಪುಮಾಣಿಕಿ ನಿಮಣಿ ದೈವದರ ನೇಮೋತ್ಸವ ಹಾಗೂ 28ಕ್ಕೆ ರಾಜೇಂದ್ರ ದೈವದ ನೇಮೋತ್ಸವವನ್ನು ಕೂಡ ಒಂದು ನೇರ ಪ್ರಸಾರ ಮಾಡುವಂತಹ ಸುಯೋಗವನ್ನು ಭಗವಂತನು ಕೊಟ್ಟಿದ್ದಾನೆ. ಎಲ್ಲ ಭಕ್ತಾದಿಗಳು ಕೂಡ ನಮಗೆ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ತುಂಬ ಖುಷಿ ಅಂತ ಇದೆ. ಯಾಕಂದರೆ ಇನ್ನು ಮುಂದೆ ಕೂಡ ಈಗ ನಿನ್ನೆ ರಾತ್ರಿಯೂ ಕೂಡ ನಮಗೆ ದೇವರ ಒಂದು ಬಲಿ ಉತ್ಸವವನ್ನು ಮಾಡಬೇಕಂತ ಇತ್ತು. ಆದರೆ ಏನೋ ಅನುಕೂಲ ಅದು ಕೂಡಿ ಬರಲಿಲ್ಲ ಅಂತ ಅನಿಸ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ನಿರಂತರವಾಗಿ 23ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ನಿಮ್ಮ ಸುದ್ದಿ ಚಾನಲ್ನ ಮೂಲಕವೇ ನಮಗೆ ನಿರಂತರವಾಗಿ ಒಂದು ನೇರ ಪ್ರಸಾರವನ್ನು ಮಾಡಬೇಕಂತ ಉಂಟು. ಅದಕ್ಕೆ ಭಕ್ತಾದಿಗಳು ಹಾಗೂ ಆ ಭಗವಂತ ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ದೇವಸ್ಥಾನದಲ್ಲಿ ಆಗುವಂಥ ಕಾರ್ಯಚಟುವಟಿಕೆಗಳು ಯಾವೆಲ್ಲ ಕಾರ್ಯಚಟುವಟಿಕೆಗಳಿಗೆ ಮತ್ತು ಯಾವ ರೀತಿಗೆ ತೊಡಗಿಸಿಕೊಳ್ತೀವಿ? ನಾವು ಇತ್ತೀಚೆಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಬಂದದ್ದೇ ಕೇವಲ ಒಂದು 4 ವರ್ಷದ ಅವಧಿಯಲ್ಲಿ. ಅಲ್ಲಿಂದ ಮೆಲ್ಲನೆ ನಾವು ಬೆಳೆದು ಒಂದು ಹಂತಕ್ಕೆ ತಲುಪುತ್ತಾ ಇದ್ದೇವೆ ಅಂತ ದೇವರ ಆಶೀರ್ವಾದದಿಂದ ತಲುಪಿದೆ ಅಂತ ಹೇಳೋದಕ್ಕೆ ನಾವು ಸಂತೋಷ ಪಡ್ತೇವೆ. ಅದೇ ರೀತಿ ನಮಗೆ ಈ ಊರಿನ ಜನತೆ ಆಗಿರ್ಬೋದು, ಊರಿನವರಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಬಹಳ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ಹೇಳೋದಾದರೆ ತುಂಬ ಖುಷಿ ಇದೆ ಸರ್. ಜಾತ್ರೋತ್ಸವಕ್ಕೆ ಒಂದು ಹೊರಗಿನ ಭಕ್ತಾಭಿಮಾನಿಗಳನ್ನು ಸ್ವಾಗತಿಸಿ. ಈ ಪಾಣಾಜೆ ರಣಮಂಗಲ ಜಾತ್ರೋತ್ಸವ ಅಂತ ಹೇಳಿದರೆ ಅದೊಂದು ಕೇವಲ ಒಂದು ಗ್ರಾಮಕ್ಕೆ ಮೀಸಲಾಗಿಲ್ಲ. ಅದೊಂದು ತಾಲೂಕಿಗೆ, ಒಂದು ಜಿಲ್ಲೆಗೆ, ರಾಜ್ಯಕ್ಕೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತುಂಬ ಜನ ಈಗ ಇವತ್ತು ನಿಮ್ಮ ಈ ಚಾನಲಿಂದಲೇ ತುಂಬ ಜನ ಅದನ್ನು ವೀಕ್ಷಣೆ ಮಾಡ್ತಾರೆ. ಇಲ್ಲಿ ಪಾಣಾಜೆ ಆದದ್ದು ಒಂದು ಇತಿಹಾಸ ಇದೆ. ಯಾಕೆಂದರೆ ಇಲ್ಲಿಯ ಹೆಸರಲ್ಲೇ ಆ ರೀತಿ ಇದೆ. ಒಂದೊಮ್ಮೆ ಅದನ್ನು ನಮ್ಮ ಈಗಲೂ ಹಾಗೇ ಇದೆ. ಅದು ದಕ್ಷಿಣ ಕನ್ನಡದ ಅಮೇರಿಕ ಅಂತ ಪಾಣಾಜೆಯನ್ನು ಹೇಳ್ತಾ ಇದ್ರು. ಈಗಲೂ ಅದೇ ರೀತಿ ಇದೆ. ಯಾಕಾಗಿ
अन्य रमते एದುರು ಹೋಗಿ अन्य ಅಂತಾರೆ ಅವಾಡಿಗೆ ಹಾಕಿರಿ ಯೂಟ್ಯೂಬ್ ಯಾರು ಐನಿಗೆ ಆಹಾರ ತಿಂದು ಕೊಡ್ತಾರೆ ತಿಂದು ಕೊಡ್ತಾರೆ ಇನ್ನು ಮೊದಲು ಜಾಸ್ತಿ ಮಂದಿ ಕೊಡೋದು ಏರು ಜಾಸ್ತಿ ಬೇರೆ ದುಡ್ಡು ಮುಟ್ಟ ಇರುತ್ತೆ ಜೋಕ್ಲೆ ಮಂದಿ ಜಾಸ್ತಿ ಏನು ಕೆಲಸ ಅನ್ಬೋರ ಏನೋ ಟ್ರೈಪೋಡ್ ಹೋದಂಬರ ಟ್ರೈಪೋಡ್